ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರ ಕನ್ನಡ ಕಲಿಯೋಣ ಚಾನಲ್. ನಿಮ್ಮೆಲ್ಲರಿಗೂ ಮಧುರ ಕನ್ನಡ ಕಲಿಯೋಣ ಚಾನಲ್ಗೆ ಸ್ವಾಗತ. ಬಿಫೋರ್ ದಟ್, ಎನಿವನ್ ಈಸ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಧುರ ಕನ್ನಡ ಕಲಿಯೋಣ and hit the bell icon to get notification of more learning videos. Before starting today's lesson, wish you all a very happy ಅಕ್ಷಯ ತೃತೀಯ. ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. So friends, let's celebrate the day of success and good luck. ನಾವು ಯಶಸ್ಸಿನ ಮತ್ತು ಅದೃಷ್ಟದ ದಿನವನ್ನು ಆಚರಿಸೋಣ. Friends, ಅಕ್ಷಯ is a Sanskrit word which means eternal. It also means inexhaustible and Tritiya means third. So friends, any day having Tritiya which falls on Shukla Paksha of Vaishakha Masa is Akshaya Tritiya. So friends, let's know why it is celebrated. ಇದನ್ನು ಏಕೆ ಆಚರಿಸಲಾಗುತ್ತದೆ? Friends, going back to Mahabharata, Lord Suryadeva presented King Yudhishthira with Akshaya Patre when Pandavas were in exile. ಸೂರ್ಯದೇವನು ಪಾಂಡವರು ವನವಾಸದಲ್ಲಿದ್ದಾಗ ಯುಧಿಷ್ಠಿರ ಮಹಾರಾಜನಿಗೆ ಅಕ್ಷಯ ಪಾತ್ರೆಯನ್ನು ಅರ್ಪಿಸಿದನು. ಫ್ರೆಂಡ್ಸ್, ವನವಾಸ ಮೀನ್ಸ್ ಎಕ್ಸೈಲ್. ವನವಾಸದಲ್ಲಿ ಇದ್ದಾಗ ಮೀನ್ಸ್ ವೆನ್ ದೇ ವರ್ ಇನ್ ಎಕ್ಸೈಲ್. ಅರ್ಪಿಸು ಮೀನ್ಸ್ ಪ್ರೆಸೆಂಟ್. ವಾಟ್ ಡಿಡ್ ಹಿ ಪ್ರೆಸೆಂಟ್? ಏನನ್ನು ಅರ್ಪಿಸಿದನು? ಅಕ್ಷಯ ಪಾತ್ರೆಯನ್ನು ಅರ್ಪಿಸಿದನು. ಯಾರು? ಹೂ? ಸೂರ್ಯದೇವನು. ಯಾರಿಗೆ? ಟು ಹೂಮ್? ಯುಧಿಷ್ಠಿರ ಮಹಾರಾಜನಿಗೆ. ಟು ಯುಧಿಷ್ಠಿರ ಮಹಾರಾಜ್. ಲಾರ್ಡ್ ಸೂರ್ಯದೇವ ಸೆಡ್, ದಿಸ್ ಅಕ್ಷಯ ಪಾತ್ರೆ ಗಿವ್ಸ್ ಅನ್ಲಿಮಿಟೆಡ್ ಫುಡ್ ಟು ಸರ್ವ್ ಬ್ರಾಹ್ಮಿನ್ಸ್ ಆ್ಯಂಡ್ ಸೇಜಸ್ ಅಂಟಿಲ್ ದ್ರೌಪದಿ ಫಿನಿಷಸ್ ಹರ್ ಮೀಲ್. ಈ ಅಕ್ಷಯ ಪಾತ್ರೆಯು ದ್ರೌಪದಿ ತನ್ನ ಊಟ ಮುಗಿಸುವವರೆಗೆ ಬ್ರಾಹ್ಮಣರಿಗೆ ಮತ್ತು ಋಷಿಗಳಿಗೆ ಸೇವಿಸಲು ಅನಿಯಮಿತ ಆಹಾರವನ್ನು ನೀಡುತ್ತದೆ ಎಂದು ಸೂರ್ಯದೇವನು ನುಡಿದನು. ಫ್ರೆಂಡ್ಸ್, ಹಿಯರ್ ಅನಿಯಮಿತ ಆಹಾರ ಮೀನ್ಸ್ ಅನ್ಲಿಮಿಟೆಡ್ ಫುಡ್. ನೀಡುತ್ತದೆ ಮೀನ್ಸ್ ಇಟ್ ಗಿವ್ಸ್. ಮುಗಿಸು ಮೀನ್ಸ್ ಫಿನಿಶ್. ಊಟ ಮೀನ್ಸ್ ಮೀಲ್ಸ್. ದ್ರೌಪದಿ ತನ್ನ ಊಟ ಮುಗಿಸುವವರೆಗೆ ಮೀನ್ಸ್ ಅಂಟಿಲ್ ದ್ರೌಪದಿ ಫಿನಿಷಸ್ ಹರ್ ಮೀಲ್. ಬ್ರಾಹ್ಮಣರಿಗೆ ಮತ್ತು ಋಷಿಗಳಿಗೆ ಸೇವಿಸಲು ಮೀನ್ಸ್ ಟು ಸರ್ವ್ ಬ್ರಾಹ್ಮಿನ್ಸ್ ಆ್ಯಂಡ್ ಸೇಜಸ್. ಅನಿಯಮಿತ ಆಹಾರವನ್ನು ನೀಡುತ್ತದೆ ಮೀನ್ಸ್ ಇಟ್ ಗಿವ್ಸ್ ಅನ್ಲಿಮಿಟೆಡ್ ಫುಡ್ ಎಂದು ಸೂರ್ಯದೇವನು ನುಡಿದನು. ಮೀನ್ಸ್ ಲೈಕ್ ದಟ್ ಲಾರ್ಡ್ ಸೂರ್ಯ ಸೆಡ್. The stone carving of Pandavas with the gift of Akshaya Patre is found at Amba Tirtha in Karnataka. ಪಾಂಡವರು ಅಕ್ಷಯ ಪಾತ್ರೆಯ ಉಡುಗೊರೆಯೊಂದಿಗೆ ಇರುವ ಕಲ್ಲಿನ ಕೆತ್ತನೆಯು ಕರ್ನಾಟಕದ ಅಂಬಾ ತೀರ್ಥದಲ್ಲಿ ಕಂಡುಬರುತ್ತದೆ. ಫ್ರೆಂಡ್ಸ್, ಉಡುಗೊರೆ ಮೀನ್ಸ್ ಗಿಫ್ಟ್. ಉಡುಗೊರೆಯೊಂದಿಗೆ ಮೀನ್ಸ್ ವಿತ್ ದ ಗಿಫ್ಟ್. ಕಲ್ಲಿನ ಕೆತ್ತನೆ ಮೀನ್ಸ್ ಸ್ಟೋನ್ ಕಾರ್ವಿಂಗ್. ಈ ಕೆತ್ತನೆಯು ಎಲ್ಲಿ ಕಂಡುಬರುತ್ತೆ? ವೇರ್ ದಿಸ್ ಸ್ಟೋನ್ ಕಾರ್ವಿಂಗ್ ಈಸ್ ಫೌಂಡ್? ಈ ಕೆತ್ತನೆಯು ಕರ್ನಾಟಕದ ಅಂಬಾ ತೀರ್ಥದಲ್ಲಿ ಕಂಡುಬರುತ್ತದೆ. ಸ್ನೇಹಿತರೆ, ಈಗ ಕೆತ್ತನೆಯನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್, ಲೆಟ್ಸ್ ಸಿ ದ ಸ್ಟೋನ್ ಕಾರ್ವಿಂಗ್. ಇಟ್ ಈಸ್ ಆನ್ ದಿಸ್ ಗ್ರೇಟ್ ಡೇ ಲಾರ್ಡ್ ಗಣೇಶ, ದ ಗಾಡ್ ಆಫ್ ವಿಸ್ಡಮ್, started writing the great epic ಮಹಾಭಾರತ. ಈ ಮಹಾದಿನದಂದು ಬುದ್ಧಿಯ ದೇವನಾದ ಗಣೇಶ ದೇವನು ಮಹಾಭಾರತ ಮಹಾಕಾವ್ಯವನ್ನು ಬರೆಯಲು ಪ್ರಾರಂಭಿಸಿದನು. ಫ್ರೆಂಡ್ಸ್, ದಿನ ಮೀನ್ಸ್ ಡೇ. ಈ ಮಹಾದಿನದಂದು ಮೀನ್ಸ್ ಆನ್ ದಿಸ್ ಗ್ರೇಟ್ ಡೇ. ಬುದ್ಧಿ. ಬುದ್ಧಿ ಮೀನ್ಸ್ ವಿಸ್ಡಮ್. ಬುದ್ಧಿಯ ದೇವನಾದ ಮೀನ್ಸ್ ಗಾಡ್ ಆಫ್ ವಿಸ್ಡಮ್. ಬರೆ ಮೀನ್ಸ್ ರೈಟ್. ಬರೆಯಲು ಮೀನ್ಸ್ ಟು ರೈಟ್. ಕಾವ್ಯ ಮೀನ್ಸ್ ಪೊಯಮ್. ಮಹಾಕಾವ್ಯ ಮೀನ್ಸ್ ಎಪಿಕ್. ಮಹಾಭಾರತ ಮಹಾಕಾವ್ಯವನ್ನು ಬರೆಯಲು ಪ್ರಾರಂಭಿಸಿದನು. ಮೀನ್ಸ್ he started writing
great epic Mahabharata. On Akshaya Tritiya, Sudama gave chipped rice as a gift to his dear friend Lord Krishna. ಅಕ್ಷಯ ತೃತೀಯ ದಿನದಂದು ಸುಧಾಮನು ತನ್ನ ಆತ್ಮೀಯ ಗೆಳೆಯನಾದ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ಉಡುಗೊರೆಯಾಗಿ ನೀಡಿದನು. ಅಕ್ಷಯ ತೃತೀಯ ದಿನದಂದು ಮೀನ್ಸ್ ಆನ್ ದಿಸ್ ಅಕ್ಷಯ ತೃತೀಯ ಡೇ ತನ್ನ ಆತ್ಮೀಯ ಗೆಳೆಯನಾದ ಶ್ರೀಕೃಷ್ಣನಿಗೆ ಮೀನ್ಸ್ ಟು ಹಿಸ್ ಡಿಯರ್ ಮೋಸ್ಟ್ ಫ್ರೆಂಡ್ ಶ್ರೀಕೃಷ್ಣ ಉಡುಗೊರೆಯಾಗಿ ನೀಡಿದನು ಮೀನ್ಸ್ ಪ್ರೆಸೆಂಟೆಡ್ ಆಸ್ ಎ ಗಿಫ್ಟ್. ನೀಡಿದನು ಈಸ್ ಪಾಸ್ಟ್ ಟೆನ್ಸ್. ಏನನ್ನು? ಅವಲಕ್ಕಿಯನ್ನು. ಹಿ ಪ್ರೆಸೆಂಟೆಡ್ ಚಿಪ್ಡ್ ರೈಸ್ ಆಸ್ ಎ ಗಿಫ್ಟ್. ಫ್ರೆಂಡ್ಸ್, it is on this auspicious day Lord Krishna blessed Sudama with a wealthy palatial house, happiness and good fortune. On this day the celestial Ganges descended on earth. ಈ ದಿನದಂದು ಆಕಾಶಗಂಗೆಯು ಭೂಮಿಗೆ ಇಳಿದಳು. ಆನ್ ದಿಸ್ ಡೇ ಆಕಾಶಗಂಗೆಯು ಭೂಮಿಗೆ ಇಳಿದಳು. ಇಳಿದಳು ಮೀನ್ಸ್ ಕೇಮ್ ಡೌನ್. ಇಳಿದಳು past tense and it is feminine gender, so we say ಇಳಿದಳು. Masculine gender means we say ಇಳಿದನು. Neutral gender we say ಇಳಿಯಿತು. ಆಕಾಶಗಂಗೆಯು ಭೂಮಿಗೆ ಇಳಿದಳು means celestial Ganges came down to earth. Lord Parashurama, the sixth incarnation of Lord Vishnu, appeared on this auspicious Akshaya Tritiya. ಶ್ರೀ ವಿಷ್ಣುವಿನ 6ನೇ ಅವತಾರವಾದ ಶ್ರೀ ಪರಶುರಾಮನು ಅಕ್ಷಯ ತೃತೀಯ ದಿನದಂದು ಅವತರಿಸಿದನು. ಫ್ರೆಂಡ್ಸ್, ವಿ ಹ್ಯಾವ್ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಅಕ್ಷಯ ತೃತೀಯ. ಲೆಟ್ಸ್ ನೋ ಹೌ ಇಟ್ ಈಸ್ ಸೆಲಿಬ್ರೇಟೆಡ್. ಇದನ್ನು ಹೇಗೆ ಆಚರಿಸಲಾಗುತ್ತದೆ? ಕ್ಲೀನ್ ದ ಹೌಸ್ ಆ್ಯಂಡ್ ಡೆಕೋರೇಟ್ ನೈಸ್ಲಿ. ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಅಲಂಕರಿಸುವುದು. ಟೇಕಿಂಗ್ ಹೋಲಿ ಬಾತ್ ಅರ್ಲಿ ಇನ್ ದ ಮಾರ್ನಿಂಗ್. ಮುಂಜಾನೆ ಎದ್ದು ಪವಿತ್ರ ಸ್ನಾನ ಮಾಡುವುದು. ಫ್ರೆಂಡ್ಸ್, ಮುಂಜಾನೆ ಮೀನ್ಸ್ ಅರ್ಲಿ ಮಾರ್ನಿಂಗ್. ಮುಂಜಾನೆ ಎದ್ದು ಮೀನ್ಸ್ ಗೆಟಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಪವಿತ್ರ ಮೀನ್ಸ್ ಸೇಕ್ರೆಡ್ ಆರ್ ಹೋಲಿ. ಸ್ನಾನ ಮಾಡುವುದು ಮೀನ್ಸ್ ಟೇಕಿಂಗ್ ಬಾತ್. ವರ್ಷಿಪಿಂಗ್ ಆಫ್ ಶ್ರೀ ಲಕ್ಷ್ಮೀನಾರಾಯಣ ಆ್ಯಂಡ್ ಶ್ರೀ ರಾಧಾಕೃಷ್ಣ ಬೈ ಆಫರಿಂಗ್ ವಾಟರ್, ಅಕ್ಷತೆ, ಚಂದನ್, ತುಳಸಿ, ಫ್ರೂಟ್ಸ್, ಫ್ಲವರ್ಸ್ ಆ್ಯಂಡ್ ಸ್ವೀಟ್ಸ್. ನೀರು, ಅಕ್ಷತೆ, ಚಂದನ, ತುಳಸಿ, ಹೂವು, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುವ ಮೂಲಕ ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಶ್ರೀ ರಾಧಾಕೃಷ್ಣನನ್ನು ಪೂಜಿಸಿ ಅರ್ಚಿಸುವುದು. ಚಾಂಟಿಂಗ್ ಕನಕಧರ ಶ್ಲೋಕಾಸ್, ಮಂತ್ರಾಸ್ ಆ್ಯಂಡ್ ರೀಡಿಂಗ್ ಸ್ಕ್ರಿಪ್ಚರ್ಸ್ ಈಸ್ ಪರ್ಫಾರ್ಮ್ಡ್. ಕನಕಧರ ಶ್ಲೋಕಗಳು, ಮಂತ್ರ ಹಾಗೂ ಪುರಾಣಗಳ ಪಠನೆ ಮಾಡಲಾಗುವುದು. ಚಾರಿಟಿ ಈಸ್ ಡನ್ ಅಕಾರ್ಡಿಂಗ್ ಟು ಒನ್ಸ್ ಕೆಪಾಸಿಟಿ ಬೈ ಡಿಸ್ಟ್ರಿಬ್ಯೂಟಿಂಗ್ ವಾಟರ್, ಹನಿ, ರೈಸ್, ಶುಗರ್, ಸಾಲ್ಟ್, ಗ್ರೈನ್ಸ್, ಫ್ರೂಟ್ಸ್, ಕ್ಲೋತ್ಸ್, ಕಾಯಿನ್ಸ್, ವೆಹಿಕಲ್ಸ್, ಲ್ಯಾಂಡ್ ಆ್ಯಂಡ್ ಕೌ. ಜಲಕಲಶ, ಜೇನುತುಪ್ಪ, ಅಕ್ಕಿ, ಸಕ್ಕರೆ, ಉಪ್ಪು, ಧಾನ್ಯಗಳು, ಹಣ್ಣುಗಳು, ವಸ್ತ್ರ, ನಾಣ್ಯಗಳು, ವಾಹನ, ಭೂಮಿ ಮತ್ತು ಗೋವನ್ನು ಅವರವರ ಶಕ್ತಿಯಾನುಸಾರ ದಾನ ಮಾಡಲಾಗುತ್ತದೆ. ಫ್ರೆಂಡ್ಸ್, ಹಿಯರ್ ಜಲಕಲಶ ದಾನ ಮೀನ್ಸ್ ಡೊನೇಟಿಂಗ್ ವಾಟರ್ ಪಾಟ್, ಜೇನುತುಪ್ಪ ಮೀನ್ಸ್ ಹನಿ, ಅಕ್ಕಿ ಮೀನ್ಸ್ ರೈಸ್, ಸಕ್ಕರೆ ಮೀನ್ಸ್ ಶುಗರ್, ಉಪ್ಪು ಮೀನ್ಸ್ ಸಾಲ್ಟ್, ಧಾನ್ಯಗಳು ಮೀನ್ಸ್ ಗ್ರೈನ್ಸ್, ಹಣ್ಣು ಫ್ರೂಟ್, ವಸ್ತ್ರ ಕ್ಲೋತ್ಸ್, ನಾಣ್ಯ ಕಾಯಿನ್, ವಾಹನ ವೆಹಿಕಲ್, ಭೂಮಿ ಲ್ಯಾಂಡ್ ಮತ್ತು ಮೀನ್ಸ್ ಆ್ಯಂಡ್, ಗೋವು ಮೀನ್ಸ್ ಕೌ. ಅವರವರ ಮೀನ್ಸ್ ಅಕಾರ್ಡಿಂಗ್ ಟು ದೇರ್ ಕೆಪಾಸಿಟಿ, ಅವರವರ ಶಕ್ತಿಯಾನುಸಾರ ದಾನ ಮಾಡಲಾಗುತ್ತದೆ ಮೀನ್ಸ್ ಚಾರಿಟಿ ಈಸ್ ಬೀಯಿಂಗ್ ಪರ್ಫಾರ್ಮ್ಡ್. ಆಲ್ auspicious events like marriage, housewarming, long journey to pilgrimages and undertaking any new business ventures are performed. ಮದುವೆ, ಗೃಹ ಪ್ರವೇಶ, ತೀರ್ಥಯಾತ್ರೆಗಳಿಗೆ ದೀರ್ಘ ಪ್ರಯಾಣ ಮತ್ತು ಯಾವುದೇ ಹೊಸ ಉದ್ಯಮಗಳನ್ನು ಕೈಗೊಳ್ಳುವುದು
ಮುಂತಾದ ಎಲ್ಲ ಶುಭ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಫ್ರೆಂಡ್ಸ್, ಮದುವೆ ಮೀನ್ಸ್ ಮ್ಯಾರೇಜ್, ಗೃಹ ಪ್ರವೇಶ ಹೌಸ್ ವಾರ್ಮಿಂಗ್, ತೀರ್ಥಯಾತ್ರೆ ಪಿಲ್ಗ್ರಿಮೇಜ್, ದೀರ್ಘ ಪ್ರಯಾಣ ಲಾಂಗ್ ಜರ್ನಿ, ತೀರ್ಥಯಾತ್ರೆಗಳಿಗೆ ದೀರ್ಘ ಪ್ರಯಾಣ ಲಾಂಗ್ ಜರ್ನಿ ಟು ಪಿಲ್ಗ್ರಿಮೇಜಸ್, ಮತ್ತು ಆ್ಯಂಡ್ ಯಾವುದೇ ಹೊಸ ಎನಿ ನ್ಯೂ ಉದ್ಯಮಗಳನ್ನು ಕೈಗೊಳ್ಳುವುದು ಅಂಡರ್ಟೇಕಿಂಗ್, ನ್ಯೂ ವರ್ಕ್ ಮುಂತಾದ ಎಕ್ಸೆಟ್ರಾ ಎಲ್ಲ ಶುಭ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಆಲ್ ನ್ಯೂ auspicious events are being performed. So friends, it is auspicious to purchase gold coins, ಚಿನ್ನದ ನಾಣ್ಯಗಳು, ವೆಹಿಕಲ್ ವಾಹನ, and performing ಕನ್ಯಾದಾನ is considered auspicious. Traditional Indian sweets are offered to Lord Vishnu and cows. It is then distributed as prasada among family, friends and to the poor. So, this auspicious day is a symbol of good fortune, happiness and success. ಆದ್ದರಿಂದ ಈ ಶುಭ ದಿನವು ಅದೃಷ್ಟ, ಸಂತೋಷ ಮತ್ತು ಯಶಸ್ಸಿನ ಸಂಕೇತವಾಗಿದೆ. ಫ್ರೆಂಡ್ಸ್, ಆದ್ದರಿಂದ ಈ ಶುಭ ದಿನ, ದಿಸ್ ಆಸ್ಪಿಷಿಯಸ್ ಡೇ, ಅದೃಷ್ಟ ಮೀನ್ಸ್ ಗುಡ್ ಲಕ್, ಸಂತೋಷ ಹ್ಯಾಪಿನೆಸ್ ಮತ್ತು ಆ್ಯಂಡ್ ಯಶಸ್ಸು ಸಕ್ಸಸ್ ಸಂಕೇತವಾಗಿದೆ. ಸಂಕೇತ ಮೀನ್ಸ್ ಸಿಂಬಲ್, ಸಂಕೇತವಾಗಿದೆ. ಇಟ್ ಹ್ಯಾಸ್ ಬಿಕಮ್ ಎ ಸಿಂಬಲ್. ಇನ್ ಅದರ್ ವರ್ಡ್ಸ್, ಅಕ್ಷಯ ತೃತೀಯ ಇಸ್ ಎ ಸಿಂಬಲ್ ಆಫ್ ಗುಡ್ ಫಾರ್ಚೂನ್, ಹ್ಯಾಪಿನೆಸ್ ಆ್ಯಂಡ್ ಸಕ್ಸಸ್. ಸೊ ಫ್ರೆಂಡ್ಸ್, ಮೇ ದಿಸ್ ಅಕ್ಷಯ ತೃತೀಯ ಬ್ರಿಂಗ್ ಯು ಆಲ್ ಗುಡ್ ಫಾರ್ಚೂನ್. ಸ್ನೇಹಿತರೆ, ಅಕ್ಷಯ ತೃತೀಯ ನಿಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ನಮಸ್ಕಾರ.